ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಮಂಗಳವಾರ ಜೈನ ತೀರ್ಥಂಕರ ವರ್ಧಮಾನ ಮಹಾವೀರರವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಜೈನ ಸಮಾಜದವರು ಗ್ರಾಮದ ಅಂಚೆ ಕಚೇರಿ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಜ್ಜಿಗೆ ಮತ್ತು ಹೆಸರುಬೇಳೆ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈನ ಸಮಾಜದ ಮುಖಂಡ ವಿಪುಲ್ ಜೈನ್, ಈ ಬಾರಿ ಮಹಾವೀರರ ಜಯಂತಿಯನ್ನು ಚಾರುಕೀರ್ತಿ ಭಟ್ಟಾರಕ ಶ್ರೀಗಳ ಅಗಲಿಕೆ ಹಿನ್ನೆಲೆಯಲ್ಲಿ ಜಯಂತಿಯನ್ನು ಬಹಳ ಸರಳವಾಗಿ ಆಚರಿಸುತ್ತಿದ್ದೇವೆ ಎಂದರು. ಶ್ರೀಗಳು ಜೈನ ತತ್ವಶಾಸ್ತ್ರದ ಗ್ರಂಥಗಳು ಹಾಗೂ ಜೈನ ವಾಸ್ತುಶಿಲ್ಪಕಲೆ ಎಂಬುದನ್ನು ಅರಿತು ಜೈನ ಬಸದಿಗಳ ಜೀರ್ಣೋದ್ಧಾರ, ಜೈನ ಸಾಹಿತ್ಯದ ಪ್ರಕಟಣೆಗೆ ವಿಶೇಷವಾಗಿ ಒತ್ತು ನೀಡುವುದರ ಜೊತೆಗೆ ಅವುಗಳ ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಮೂಲಕ ಜೈನ ಧರ್ಮ ಇಂದಿಗೂ ತನ್ನತನವನ್ನು ಉಳಿಸಿಕೊಂಡು ಬರುವುದಕ್ಕೆ ಪ್ರಮುಖ ಕಾರಣವಾಗಿದ್ದಾರೆ ಎಂದರು. ಸಂಜೆ 4:30 ವೇಳೆ ವರ್ಧಮಾನ ಮಹಾವೀರ ಮೂರ್ತಿಯನ್ನು ಬೆಳ್ಳಿಯ ರಥದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಹಾವೀರರ ಪರ ಜೈಕಾರವನ್ನು ಮತ್ತು ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಜೈನ ಸಮಾಜದ ಅಧ್ಯಕ್ಷರಾದ ಚಂದ್ರಪ್ರಭು, ಮಹಿಳಾ ಅಧ್ಯಕ್ಷರಾದ ಸುಮತಿ ಪ್ರಕಾಶ್, ಮಹಾವೀರ್ ಬಾಬು, ಇನ್ನು ಅನೇಕ ಜೈನ ಸಮಾಜದ ಪದಾಧಿಕಾರಿಗಳು, ಜೈನ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಈ ಬಾರಿ ಯಾವುದೇ ನೃತ್ಯ ಮತ್ತು ಮೆರವಣಿಗೆ ಮಾಡದೆ ಬಹಳ ಒಂದು ಸೈಲೆಂಟ್ ಆಗಿ ನಾವು ಭಟ್ಟಾರಕರಿಗೆ ಒಂದು ಇದನ್ನು ಸಲ್ಲಿಸೋಕ್ಕೂ ಗೌರವವನ್ನು ಸಲ್ಲಿಸೋಕ್ಕೋಸ್ಕರವಾಗಿ ಬಹಳ ಸಿಂಪಲ್ ಆಗಿ ಸರಿ ಮಾವು ಜಯಂತಿ ಮಾಡ್ತಾ ಇದ್ದೀವಿ. ಆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಆ ಭಗವಂತ ಸದ್ಗತಿ ಕೊಡಲಿ ಎಂಬುದಾಗಿ ಕೇಳ್ಕೊಳ್ತಾ ನಮ್ಮ ಮಾಯಸಂದ್ರದ ಎಲ್ಲ ಸಮಸ್ತ ಜೈನ ಸಮಾಜ ಪರವಾಗಿ ಎಲ್ಲರಿಗೂ ಕೂಡ ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಎಲ್ರಿಗೂ ನಮ್ಮ ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳು. ಜಬಲೋ ಚೌವಿ ತೀರ್ಥಂಕರ ಭಗವಾನ್ ಕಿ, ಪರಮೋ ಧರ್ಮ ಕಿ, ಜಬಲೋ ಜೈನ ಧರ್ಮ ಕಿ, ಜಬಲೋ ವಿಶ್ವ ಧರ್ಮ ಕಿ, ಜಬಲೋ ತ್ಯಾಗ ಧರ್ಮ ಕಿ, ಮಹಾವೀರ ತೀರ್ಥಂಕರ ಭಗವಾನ್.